ದೇಶದಲ್ಲಿ ಇದೀಗ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಲಾರಂಭಿಸಿದೆ. ರಾಜ್ಯದಲ್ಲೂ ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆ ಕಂಡಿದೆ. ಲಾಕ್ಡೌನ್ ಸಡಿಲಿಕೆಯ ಅವಧಿಯಲ್ಲಿ ಏರಿಕೆ ಮಾಡಿದ ಬಳಿಕ ಈ ಏರಿಕೆ ಕಂಡು ಬರ್ತಾ ಇದೆ. ಆದರೆ ಲಾಕ್ಡೌನ್ ಸಡಿಲಿಕೆಯಿಂದ ತಮ್ಮ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತೆ ಎನ್ನುವ ಕಾಳಜಿಯಿಂದ ಗ್ರಾಮ ಪಂಚಾಯತ್ ಒಂದು ತನ್ನ ಗ್ರಾಮ ವ್ಯಾಪ್ತಿಯಲ್ಲಿ ಮತ್ತೆ ಲಾಕ್ಡೌನ್ ನಿಯಮವನ್ನು ಜಾರಿಗೆ ತಂದಿದೆ. ತಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಜನರನ್ನು ಸ್ಕ್ರೀನಿಂಗ್ಗೆ ಒಳಪಡಿಸುವ ಕೊರೋನಾ ತಡೆಗೆ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ರಾಜ್ಯದಾದ್ಯಂತ ಮೂರನೇ ಲಾಕ್ಡೌನ್ ಜಾರಿಯಾದ ಬಳಿಕ ನಿಯಮದಲ್ಲಿ ಕೊಂಚ ಬದಲಾವಣೆಯಾಗಿದೆ. ಬೆಳಗ್ಗೆ 7ರಿಂದ ಸಂಜೆ 7ರ ತನಕ ಲಾಕ್ಡೌನ್ ಸಡಿಲಿಕೆ ನೀಡಲಾಗಿದೆ. ಈ ನಿಯಮ ಜಾರಿಗೆ ಬಂದ ಬಳಿಕವೇನೋ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಲಾಕ್ಡೌನ್ ಸಡಿಲಿಕೆಯೇ ಕೊರೋನಾ ಏರಿಕೆಗೆ ಕಾರಣವಾಗುತ್ತಿದೆ ಎಂದು ಮನಗಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯಲ್ಲಿ ಮತ್ತೆ ಕಠಿಣ ಲಾಕ್ಡೌನ್ ಜಾರಿಗೆ ತಂದಿದೆ. ಬೆಳ್ಳಾರೆ ಗ್ರಾಮ ಪಂಚಾಯತ್ ಈ ಲಾಕ್ಡೌನ್ ಜಾರಿಗೆ ತಂದಿದ್ದು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಅಂಗಡಿ ಮುಂಗಟ್ಟುಗಳಿಗೆ ಅವಕಾಶವನ್ನ ಕಲ್ಪಿಸಿದೆ. ಲಾಕ್ಡೌನ್ ಸಡಿಲಿಕೆಯಾದ ಕಾರಣ ಜನ ಬೇಕಾಬಿಟ್ಟಿ ಪೇಟೆಗಳಿಗೆ ಬರುತ್ತಿರುವುದಲ್ಲದೆ ಸಾಮಾಜಿಕ ಅಂತರ, ಮಾಸ್ಕ್ ಹಾಕದೆ ಓಡಾಡುತ್ತಿರುವ ಪ್ರಕರಣಗಳು ಹೆಚ್ಚಾದ ಪರಿಣಾಮ ಗ್ರಾಮ ಪಂಚಾಯತ್ ಈ ನಿರ್ಧಾರಕ್ಕೆ ಬಂದಿದೆ. ಅದೇ ಜನ ಬರ್ತಾರೆ, 7 ಗಂಟೆಯವರು ಇದ್ರು ಅದೇ ಜನ ಇರ್ತಾರೆ ಅಂತ ನಮಗೆ ವರ್ತಕರದೊಂದು ಮನವಿತ್ತು. ಈ ಸೋಷಿಯಲ್ ಡಿಸ್ಟೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ, ಜನ ಜಾಸ್ತಿ ಬರ್ತಾ ಇದೆ ಅಂತ. ಸೊ ಆ ಕಾರಣಕ್ಕೆ ನಾವು ಟೈಮಿಂಗ್ಸನ್ನು ಫಸ್ಟಿಗೆ ಚೇಂಜ್ ಮಾಡಿದ್ದೇವೆ. ಮತ್ತೇನೆಂದರೆ ಅದರ್ ಡಿಸ್ಟಿಕ್ ಅದರ್ ಸ್ಟೇಟಿಂದ ಈಗ ಎಲ್ಲ ಬರ್ತಾ ಇದ್ದ ಕಾರಣ ನಮಗೊಂದು ರೀತಿಯ ಭಯ ಬಂದಿದೆ. ಈಗ ನಮ್ಮ ಸ್ಟೇಟಲ್ಲಿ ರೈಸ್ ಆಗ್ತಾ ಉಂಟು ಕೊರೋನಾ ಕೇಸ್. ಆ ಕಾರಣ ನಮಗೆ ಭಯ ಬಂದ ಕಾರಣ ನಮ್ಮ ಗ್ರಾಮದ ಜನತೆಯನ್ನು ಕಾಪಾಡಬೇಕು ಉದ್ದೇಶದಿಂದ ನಾವು ಈಗ ಟೆಂಪ್ರೇಚರ್ ಬ್ಯಾರಿಕೇಡ್ ಹಾಕ್ಕೊಂಡು ಟೆಂಪ್ರೇಚರ್ ಟೆಸ್ಟ್ ಮಾಡುವ ಒಂದು ಉದ್ದೇಶಕ್ಕೆ ಹೊರಟಿದ್ದೇವೆ. ಮಧ್ಯಾಹ್ನ 2 ಗಂಟೆಯವರೆಗೆ ಮಾತ್ರ ಜನರಿಗೆ ಲಾಕ್ಡೌನ್ ಸಡಿಲಿಕೆ ಎನ್ನುವ ನಿರ್ಧಾರಕ್ಕೆ ಸ್ಥಳೀಯ ವರ್ತಕರು ಬೆಂಬಲ ಸೂಚಿಸಿದ್ದಾರೆ. ಬೆಳ್ಳಾರೆ ಪೇಟೆಯ ಕುಕ್ಕೆ ಸುಬ್ರಹ್ಮಣ್ಯ, ಸುಳ್ಯ ಹಾಗೂ ಪುತ್ತೂರು ಸಂಪರ್ಕಿಸುವ ರಸ್ತೆಗಳ ಮಧ್ಯದಲ್ಲೇ ಬರುತ್ತಿದ್ದು ಈ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಸಣ್ಣ ಜಂಕ್ಷನ್ ಕೂಡ ಇದಾಗಿದೆ. ಈ ಕಾರಣಕ್ಕೆ ಈ ಪೇಟೆಯ ಮೂಲಕ ದಿನಕ್ಕೆ ಸಾವಿರಾರು ಸಂಖ್ಯೆಯ ವಾಹನಗಳು ಓಡಾಡುತ್ತವೆ. ಇದೀಗ ರಾಜ್ಯದಲ್ಲೇ ಹೊರ ರಾಜ್ಯ ಹಾಗೂ ಜಿಲ್ಲೆಗಳ ಜನರಿಗೂ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಅವಕಾಶ ನೀಡಿದ ಕಾರಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊರೋನಾ ಆತಂಕವೂ ಎದುರಾಗಿದೆ. ಈ ಕಾರಣಕ್ಕಾಗಿ ಪೇಟೆಯ ಮೂಲಕ ಸಂಚರಿಸುವ ಎಲ್ಲಾ ಜನರ ಸ್ಕ್ರೀನಿಂಗ್ ಮತ್ತು ಎಲ್ಲರಿಗೂ ಮಾಸ್ಕ್ ಕಡ್ಡಾಯದ ನಿಯಮವನ್ನು ಜಾರಿಗೆ ತಂದಿದೆ. ಈ ರೀತಿಯ ತಪಾಸಣೆಯಿಂದಾಗಿ ಇತ್ತೀಚೆಗೆ ಪೇಟೆ ಮೂಲಕ ಸಂಚರಿಸಿದ ವ್ಯಕ್ತಿಯೋರ್ವನಲ್ಲಿ ಜ್ವರದ ಲಕ್ಷಣವನ್ನು ಪತ್ತೆ ಹಚ್ಚಿ ಆಸ್ಪತ್ರೆಗೆ ಸಾಗಿಸುವ ಯತ್ನವೂ ನಡೆದಿದೆ. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಮಾಸ್ಕ್ ಇಲ್ಲದವ್ರಿಗೆ ಫೈನ್ ಹಾಕಲಿಕ್ಕೆ ಜೊತೆಗೆ ವರ್ತಕರು ಕೇಳ್ಕೊಂಡಿದ್ದಾರೆ ನಮ್ಮನ್ನ. ನಾವು ಅಂದರೆ ಮಧ್ಯಾಹ್ನ ಆದಮೇಲೆ ಯಾವುದು ಕೂಡ ಓಪನ್ ಇರೋದಿಲ್ಲ, ಅಂದರೆ ಯಾರು ಕೂಡ ಜನ ಬರೋದಿಲ್ಲ. ಸುಮ್ಮನೆ ಬಂದು ನಿಂತ್ಕೊಂಡು ಮಾತಾಡೋದು, ಹರಟೆ ಹೊಡೆಯೋ ಸಮಯ ಆಗಿರುತ್ತೆ. ಅದಕ್ಕೆ ನಾವು ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತೀವಿ, ನೀವು ಪಂಚಾಯತಿ ವತಿಯಿಂದ ಕ್ರಮ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ವಿ. ನಾವು ಅದಕ್ಕೆ ಆಡಳಿತ ಮಂಡಳಿ ಎಲ್ಲ ಸೇರಿ ಎಲ್ಲರೂ ಚರ್ಚೆ ಮಾಡಿ ಅದಕ್ಕೆ ಸಮಯನ ಒಂದು ನಿಗದಿ ಮಾಡಿ ಹೊರಗಡೆ ವ್ಯವಹಾರ ಇದ್ದಾಗ 7 to 7 ಓಡಾಡ್ಬೋದು. ತನ್ನ ಗ್ರಾಮದ ಜನರ ಆರೋಗ್ಯ ರಕ್ಷಣೆಗೆ ಬೆಳ್ಳಾರೆ ಪಂಚಾಯತ್ ಇದೀಗ ಮುಂದಾಗಿದೆ. ಸರ್ಕಾರ ಸಡಿಲಿಸಿದ ಕೊರೋನಾ ಲಾಕ್ಡೌನ್ ಅನ್ನು ಈ ಸ್ಥಳೀಯ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಮೂಲಕ ಮಾದರಿಯಾಗಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.